ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸ್ಪಂದನ ರಿಪೋರ್ಟ್ಗೆ ಸ್ವಾಗತ. ನಾನು ಶ್ರೀನಾಥ್. ಕಳೆದ ಕೆಲವು ದಿನಗಳ ಹಿಂದೆ ಈ ಒಂದು ಲಂಚ ಕರ್ಮಕಾಂಡದ ವಿಚಾರವಾಗಿ, ಅದರಲ್ಲೂ ಕೂಡ ನಮ್ಮ ವಾಹಿನಿಯ ವರದಿಗಾರ ಬಸವರಾಜ್ ಕ್ಯಾಲಕೊಂಡ ಮೇಲೆ ಹಲ್ಲೆ ಆಗಿತ್ತು. ಅಶ್ಲೀಲ ಪದಗಳಿಂದ ನಿಂದನೆ ಕೂಡ ಮಾಡಿದ್ರು. ನಿಂದನೆ ಮಾಡಿದಂಥ ಬಡೇಖಾನ್ ಮತ್ತು MS ಮೇಟಿ ಅವರ ಒಂದು ಕರ್ಮಕಾಂಡಗಳು ಈಗಾಗಲೇ ಹಲವಾರು ಬಾರಿ ಬಿತ್ತರಗೊಂಡಿದ್ರು ಕೂಡ ಇನ್ನೂ ಹಲವಾರು ಕುತೂಹಲಕಾರಿ ಅಂಶಗಳ ಜೊತೆಗೆ ಇನ್ನಷ್ಟು ಹಗರಣಗಳು ನಿಮ್ಮ ಮುಂದೆ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಈ ರೀತಿಯಲ್ಲಿ ಲಂಚ ಕರ್ಮಕಾಂಡವನ್ನು ಮತ್ತು ಅದೇ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಇರೋದನ್ನು ನೋಡಿದರೆ ಧಾರವಾಡದ ಒಂದು ಜಿಲ್ಲಾಡಳಿತ ಹಾಗಾದರೆ ಏನು ಮಾಡ್ತಾ ಇದೆ ಅಂತಕ್ಕಂಥ ಕೆಲವು ಪ್ರಶ್ನೆಗಳು ಇಲ್ಲಿ ಉದ್ಭವವಾಗುತ್ತೆ. ಅದೇ ರೀತಿಯಲ್ಲಿ ಕೆಲವು ದಿನಗಳ ಹಿಂದೆ ಕೂಡ ಈ ಒಂದು MS ಮೇಟಿ ಅವರಿಗೆ ಫೋನನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಅವರು ಮಾತಾಡಿದರು, ನಾವು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರಗಳನ್ನು ಕೂಡ ಮಾಡಲಿಲ್ಲ ಅಂತಕ್ಕಂಥ ಕೆಲವು ಮಾತುಗಳನ್ನು ಕೂಡ ಆಡಿದರು. ಆದರೆ ಅವರ ಒಂದು ಹಿಂದಿನ ಒಂದು ಇತಿಹಾಸವನ್ನು ನೋಡ್ತಾ ಹೋದರೆ, ಅವರು ಅಧಿಕಾರಕ್ಕೆ ಬಂದ ಕೆಲವು ವರ್ಷಗಳ ಈಚೆಗೆ 6 ವರ್ಷ 11 ತಿಂಗಳ ಈಚೆಗೆ ಹಲವಾರು ಭ್ರಷ್ಟಾಚಾರಗಳನ್ನು ಈಗಾಗಲೇ ಮಾಡಿದ್ದಾರೆ. ಈ ಕುರಿತಾಗಿ ಹೇಳ್ತಾ ಹೋದರೆ ಕೇವಲ ಒಂದು ಕಾರ್ಯಕ್ರಮ ಕೂಡ ಸಾಲಲ್ಲ ಅಂತ ಅನಿಸುತ್ತೆ. ಈಗಾಗಲೇ ಹಲವಾರು ಹಗರಣಗಳ ಬಗ್ಗೆ ಮಾತಾಡಿದ್ದೇನೆ. ನಂತರದ ದಿನಗಳಲ್ಲಿ ನೋಡ್ತಾ ಹೋದರೆ ಇನ್ನಷ್ಟು ಮಾಹಿತಿಗಳು ಸಿಗ್ತಾನೆ ಬಂದಿರುವಂಥದ್ದು. ಅದೇ ರೀತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಕೂಡ ಅಕ್ರಮಗಳಾಗಿರುವಂಥದ್ದು. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ಅಧಿಕಾರಿಗಳೊಂದು ವರ್ಗಾವಣೆ ವಿಚಾರದಲ್ಲಾಗಿರ್ಬೋದು, ಅಥವಾ ನೇಮಕಾತಿ ವಿಚಾರದಲ್ಲಾಗಿರ್ಬೋದು, ಅಥವಾ ಅವರಿಗೆ ಒಂದು ಸದಸ್ಯತ್ವ ಏನಿದೆ ಅದನ್ನು ಕೊಡುವಂಥ ವಿಚಾರದಲ್ಲಾಗಿರ್ಬೋದು, ಒಟ್ಟಾರೆಯಲ್ಲಿ ಹೇಳೋದಾದರೆ ಇಡೀ ಒಂದು ಜಿಲ್ಲಾಡಳಿತ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಹವಾವನ್ನು ಸೃಷ್ಟಿಸಿಕೊಂಡು, ತಮ್ಮದೇ ಆದ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡಿಕೊಂಡು, ಲಂಚಾವತಾರಗಳಲ್ಲಿ ತೊಡಗಿಕೊಂಡು ಆರಾಮಾಗಿದ್ದಾರೆ ಅಂತ ಹೇಳ್ಬೋದು. ಈ ಕುರಿತಾಗಿ ಅಲ್ಲಿನ ಒಂದು ಮಾಜಿ ಶಾಸಕರಾಗಿದ್ದಂಥ ಚಿಕ್ಕಣ್ಣಗೌಡರು ಕೂಡ ಇವರ ಒಂದು ವಿರುದ್ಧವಾಗಿ ಮಾತುಗಳನ್ನು ಕೂಡ ಆಡಿದ್ರು. ಅವರು ಎಲ್ಲೆಲ್ಲಿ ಭ್ರಷ್ಟಾಚಾರಗಳನ್ನು ಮಾಡ್ತಾ ಇದ್ದಾರೆ, ಈ ಭ್ರಷ್ಟಾಚಾರಕ್ಕೆ ಮೂಲ ಕಾರಣಕರ್ತರು ಯಾರು, ಹೀಗೆ ಮುಂತಾದ ರೀತಿಯಲ್ಲಿ ಅವರು ಕೂಡ ಮಾತನಾಡಿದರು. ಅದನ್ನೆಲ್ಲ ನೋಡ್ತಾ ಹೋದರೆ ಒಟ್ಟಾರೆಯಲ್ಲಿ ಅಲ್ಲಿನ ಒಂದು ತಾಲೂಕ್ ಪಂಚಾಯತಿ ಏನಿದೆ, ಧಾರವಾಡದ ತಾಲೂಕ್ ಪಂಚಾಯತಿ, ಅದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಒಟ್ಟಾರೆಯಲ್ಲಿ ನೋಡೋದಾದರೆ ಅಲ್ಲಿನ ಒಂದು ಜಿಲ್ಲಾಡಳಿತ ಕೂಡ ಸತ್ತು ಹೋಗಿದೆ ಅಂತ ಹೇಳ್ಬೋದು. ಅವರು ಕೂಡ ಈ ಒಂದು ತಾಲೂಕು ಪಂಚಾಯತಿ, ಅದರಲ್ಲೂ ಕೂಡ ಈ ಒಂದು ಯರಗೊಪ್ಪಿ ತಾಲೂಕು ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಒಟ್ಟಾರೆಯಲ್ಲಿ ಆ ಒಂದು ಸುತ್ತಮುತ್ತದ ಪ್ರದೇಶಗಳಲ್ಲಿ ಭ್ರಷ್ಟಾಚಾರಗಳು ಅವ್ಯಾಹತವಾಗಿ ನಡೀತಾ ಇರೋದನ್ನು ಇನ್ನೂ ಕೂಡ ತಪ್ಪಿಸೋದಕ್ಕೆ ಆಗಲಿಲ್ಲ. ಮತ್ತು ಅದೇ ರೀತಿಯಲ್ಲಿ ಶಾಸಕರು ಕೂಡ ಈ ಕುರಿತಾಗಿ ಯಾವುದೇ ರೀತಿಯಲ್ಲಿ ಕೂಡ ಯೋಚನೆಗಳನ್ನು ಕೂಡ ಮಾಡ್ತಾ ಇಲ್ಲ. ತಮ್ಮದೇ ಆದ ರೀತಿಯಲ್ಲಿ ಒಂದು ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಅಷ್ಟ್ಬಿಟ್ರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಯಾವುದೇ ಒಂದು ಯೋಜನೆಗಳನ್ನು ಕೂಡ ಇದುವರೆಗೂ ಹಾಕ್ಕೊಂಡಿಲ್ಲ. ನಮ್ಮ ಕಾರ್ಯಕ್ರಮವನ್ನು ಈ ಒಂದು ಭ್ರಷ್ಟಾಚಾರದ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಇಷ್ಟು ಸಮಯ ಆದರೂ ಕೂಡ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮಗಳನ್ನು ಕೂಡ ತೆಗೆದುಕೊಂಡಿಲ್ಲ. ಮತ್ತು ಅದೇ ರೀತಿಯಲ್ಲಿ ಅಲ್ಲಿ ಬಡೇಖಾನ್ ಅವರಾಗಿರ್ಬೋದು, ಅಥವಾ MS ಮೇಟಿ ಅವರಾಗಿರ್ಬೋದು, ಇಷ್ಟೊಂದು ಭ್ರಷ್ಟಾಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತ ತೋರಿಸಿದ್ರು ಕೂಡ ಅವರನ್ನು ಅಮಾನತು ಮಾಡುವಂಥ ಒಂದು ಪ್ರಕ್ರಿಯೆಗಳಾಗಲಿ ಅಥವಾ ಸಸ್ಪೆಂಡ್ ಮಾಡುವಂಥ ಒಂದು ಪ್ರಕ್ರಿಯೆಗಳಾಗಲಿ ಯಾವುದೂ ಕೂಡ ನಡೆದೇ ಇರೋದು ಮಾತ್ರ ಒಂದು ದುರಂತದ ಸಂಗತಿ ಅಂತಲೇ ಹೇಳ್ಬೋದು. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಕ್ಯಾಲಕೊಂಡ, ನಮ್ಮ ಧಾರವಾಡದ ಪ್ರತಿನಿಧಿ. ಬಸವರಾಜ್ರೆ, ಹಲೋ, ಧ್ವನಿ ಕೇಳ್ತಾ ಇದೆಯಾ? ನಿಮ್ಮ ಮೇಲೆ ಒಂದು ಹಲ್ಲೆಯ ಪ್ರಯತ್ನ ಕೂಡ ನಡೆದಿತ್ತು, ಅಶ್ಲೀಲ ಪದಗಳಿಂದ ನಿಂದನೆ ಕೂಡ ಮಾಡಿದ್ರು. ಈ ಕುರಿತಾಗಿ ನಂತರದ ಒಂದು ಅಪ್ಡೇಟ್ಸ್ಗಳೆಲ್ಲ ಏನಾಗಿದೆ? MS ಮೇಟಿ ಅವರ ಒಂದು ಹಲ್ಲೆ ಪ್ರಕರಣ ಆಗಿರ್ಬೋದು, ಅಥವಾ ಒಂದು ಬಡೇಖಾನ್ ಅವರ ಒಂದು ನಿರ್ಧಾರಗಳಾಗಿರ್ಬೋದು, ಅವರ ಒಂದು ಲಂಚಾವತಾರ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಇದೆಲ್ಲ ಯಾವ ಮಟ್ಟಕ್ಕೆ ಮುಂದೆ ಬಂದಿದೆ ಈಗ? ಎಸ್
ಶ್ರೀನಾಥ್, ಒಂದ್ ರೀತಿಯಿಂದ ಹೇಳ್ಬೇಕಾದ್ರೆ ಏನು ಒಂದು ಕಳೆದ ಒಂದು 2 ವಾರದ ಹಿಂದೆ ಒಂದು ನಮ್ಮ ಮಾಧ್ಯಮದಲ್ಲಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಇದರ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಒಂದು ಹಲ್ಲೆ ಯತ್ನ ನಡೆದಿತ್ತು. ಈ ಹಲ್ಲೆ ಯತ್ನ ನಡೆಯುವುದಲ್ಲದೆ ಈಗ ಅವರು ಏನು MS ಮೀಟಿ ಆದಂತ ತಾಲೂಕ್ ಪಂಚಾಯತ್ ಇಒ ಅವರು ಸ್ಥಳೀಯ ಪತ್ರಿಕೆಗಳಿಗೆ ಒಂದು ಪತ್ರಿಕಾಗೋಷ್ಠಿ ಕರೆದು ಅವರಿಗೆ ತಮ್ಮ ಅಧಿಕಾರಿ ಮಾಡಿದ್ದು ಸರಿ ಎನ್ನುವಂತ ರೀತಿಯಲ್ಲಿ ಅವರು ಪತ್ರಿಕೆಗೋಷ್ಠಿ ಕರೆದ್ರು. ಯಾವುದೇ ರೀತಿಯಾದ ಭ್ರಷ್ಟಾಚಾರಗಳಾಗಿಲ್ಲ ಮತ್ತು ನಮ್ಮ ಅವರು ವೈಯಕ್ತಿಕ ವ್ಯವಹಾರ ಅಂತ ಹೇಳಿ ಅವ್ರು ಸರಿ ಅಂತ ಹೇಳಿ ಅವರು ಸಮರ್ಥನೆ ಮಾಡಿಕೊಂಡು ಅವರು ಪತ್ರಿಕೆಗೋಷ್ಠಿ ಕರೆದು ಹೇಳಿದ್ರು. ಇಷ್ಟಲ್ಲದೆ ಈ ಹಲ್ಲೆಯನ್ನ ಮತ್ತು ಈ ಸಂಪೂರ್ಣವಾದಂತ ಒಂದು ವಿಡಿಯೋಗಳನ್ನು ಸಂಪೂರ್ಣವಾದಂತ ಈಗ ಅಪ್ಡೇಟ್ ಆದ್ರೂ ಸಹ ಇನ್ನು ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ. ಮತ್ತು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು 3ನೇ ವಾರ ಒಂದು ನಮ್ದು ಸುದ್ದಿ ಪ್ರಸಾರ ಆದ್ರೂ ನನ್ನಲ್ಲಿ ಸಂಪೂರ್ಣವಾಗಿ ಭಯದ ವಾತಾವರಣ ಹೆಚ್ಚು ಕಾಣುತ್ತಿದೆ. ಯಾಕಂದ್ರೆ ನಾವು ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಸಂಪೂರ್ಣವಾಗಿ ಭಯದಿಂದ ಒಂದು ಆತಂಕದಿಂದ ನಾನು ಊರಿಗೆ ಹೋಗ್ಬೇಕು. ಯಾರಾದ್ರೂ ಬರ್ತಾರೆ, ಯಾರಾದ್ರೂ ಏನೋ ಮಾಡ್ತಾರೆ ಅನ್ನುವಂತ ಒಂದು ಆತಂಕದಲ್ಲಿ ನಾವು ಹೋಗ್ಬೇಕು. ಯಾವುದೇ ರೀತಿಯ ಅಧಿಕಾರಿಗಳಾಗ್ಲಿ, ಯಾವುದೇ ರೀತಿಯಂತ ಒಂದು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಯಾವುದೇ ರೀತಿಯಂತ ಇದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ. ಇದಷ್ಟಲ್ಲದೆ ಭ್ರಷ್ಟಾಚಾರವಾಗಿಲ್ಲ ಎಂದು ಮತ್ತು ನಾನು ಬ್ಲಾಕ್ ಮೇಲ್ ಮಾಡಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಸ್ಥಳೀಯ ಪತ್ರಿಕೆಗಳಲ್ಲಿ ನನ್ನ ಫೋಟೋ ಹಾಕಿ ನನ್ನ ಆರೋಪಗಳನ್ನು ಮಾಡಿದ್ದಾರೆ. ಹಾಗಾದ್ರೆ ನಾನ್ ನಿಜವಾಗ್ಲೂ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಕ್ ಹೋಗಿದ್ದೆ ಕರೆ ಆಗಿದ್ರೆ ಅವರಲ್ಲಿ ಏನಾದ್ರೂ ಒಂದು ವಿಡಿಯೋ ಆಗ್ಲಿ, ಒಂದು ಆಡಿಯೋ ಆದ್ರೆ ಏನಾದ್ರೂ ಒಂದು ದಾಖಲೆ, ಒಂದು ವಿಡಿಯೋ ಇರ್ಬೇಕಾಗಿತ್ತಲ್ಲ ಅವ್ರ ಕಡೆ. ಸ್ಥಳೀಯ ಪತ್ರಿಕಾಗೋಷ್ಠಿ ಕರೆಯುವಂತ ಸಮಯದಲ್ಲಿ ಅವ್ರಿಗೆ ಕೊಡಬೇಕಾಗಿತ್ತು. ಆದ್ರೆ ಯಾವೊಂದನ್ನು ಕೊಡದೆ ಕೇವಲ ಹೇಳಿಕೆಗಳನ್ನು ಹೇಳಿ, ಒಂದು ಊಹಾಪೋಹಗಳನ್ನು ಹೇಳಿ ನನ್ನ ಮೇಲೆ ಒಂದು ಆರೋಪಗಳನ್ನು ಮಾಡಿ ಸಂಪೂರ್ಣವಾಗಿ ನನ್ನ ಮಾನಹಾನಿ ಮಾಡಿದ್ದಾರೆ. ಈ ಕುರಿತು ಸಾಕಷ್ಟು ರೀತಿಯಾಗಿ ನಾನು ಅಧಿಕಾರಿಗಳಿಗೆ ಲಿಖಿತ ರೂಪವಾಗಿ ಒಂದು ಅರ್ಜಿಯನ್ನು ಕೊಡೋದಕ್ಕೆ ಹೋಗಿದ್ದೆ. ಆದ್ರೆ ಅವರು ಕಾನೂನು ಕ್ರಮ ತೆಗೆದುಕೊಳ್ಳುವುದಿಲ್ಲ. ಆದ್ರೆ ಅವ್ರಿಗೆ ಕರೆದು ಒಂದು ನಿಮ್ಮ ತಾಕೀತು ಮಾಡ್ತೀನಿ ಅನ್ನುವಂತ ಒಂದು ಅವ್ರಿಗೆ ಹೇಳಿ ನಾನು ಅದನ್ನ ತಾಕೀತು ಮಾಡ್ತೀನಿ ಅನ್ನೋಂತ ಒಂದು ಸ್ಥಳೀಯ ಒಂದು ಸಿಟಿ ಅವರು ನನಗೆ ಹೇಳಿದ್ರು. ಸರ್ ಇದು ಎಷ್ಟರ ಮಟ್ಟಿಗೆ ಸರಿ ಸರ್, ಇದನ್ನ ನನಗೆ ಅದನ್ನ ದೃಢೀಕರಿಸಿ ನನಗೆ ಅದನ್ನ ಸಹಿ ಮಾಡಿಕೊಡಿ ಸರ್ ಅಂತ ಹೇಳಿದ್ರೆ ಅವರು ಮಾಡಿಕೊಳ್ಳಿಲ್ಲ ನನಗೆ. ಇಲ್ಲಿವರೆಗೂ ನನಗೆ ಅದನ್ನ ನಾಳೆ ನಾಡ್ದು ಅಂತೂ ಕಾಯಂ ಗಳಿಯುತ್ತಾ ಹೋಗ್ತಿದ್ದಾರೆ ಸರ್ ಅವರು. ಮತ್ತೆ ಇನ್ನೊಂದೇನು ಅಂತಂದ್ರೆ MS ಮೇಟಿ ಅವರಾಗಿರ್ಬೋದು, ಬಡೇಖಾನ್ ಅವರಾಗಿರ್ಬೋದು, ಏನೆಲ್ಲ ಒಂದು ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ ಅಂದ್ರೆ ನಿಮ್ಮ ಗಮನಕ್ಕೆ ಬಂದ ಹಾಗೆ? ಸರ್ ನನ್ನ ಗಮನಕ್ಕೆ ಬಂದ ಹಾಗೆ ಸಂಪೂರ್ಣವಾಗಿ ಇವ್ರು ಹೇಳ್ತಾರೆ ಸರ್, ನಾನು ನಮ್ಮ ಈಗ ಹುಬ್ಳಿ ಕುಂದಗೋಳ ತಾಲೂಕಿಗೆ ಬಂದು 2 ವರ್ಷ 11 ತಿಂಗಳಾಯ್ತು ಅಂತೇಳಿ ಅವರು ಹೇಳ್ತಾರೆ ಸರ್. ಆದ್ರೆ 2 ವರ್ಷ 11 ತಿಂಗಳು ಆಯ್ತು ಸರಿ, ಆದ್ರೆ ಹಿಂದೆ 2008ರಲ್ಲಿ ಸುಮಾರು 4 ವರ್ಷ ಇವರು ಮತ್ತೆ ಈ JE ಆಗಿ ಒಂದು ಜಿಲ್ಲಾ ಪಂಚಾಯತಿ ಉಪ ಇಂಜಿನಿಯರ್ ಆಗಿ ಇಲ್ಲಿ 4 ವರ್ಷ ಮಾಡಿದ್ದಾರೆ ಸರ್. ಅಂದಿನೂ ಸಹ ಭ್ರಷ್ಟಾಚಾರ ಮಾಡಿದಂತ ದಾಖಲಾತಿಗಳು ಇವೆ ಸರ್ ನಮ್ಮಲ್ಲಿ. ಅಂದಿಗೂ ಭ್ರಷ್ಟಾಚಾರ ಮಾಡಿದ ದಾಖಲೆಗಳಿವೆ. ಮತ್ತು ಈಗ 3 ವರ್ಷದಲ್ಲಿ ಸಾಕಷ್ಟು ರೀತಿಯಾದಂತ ಗ್ರಾಮ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರಗಳ ಕರ್ಮಕಾಂಡವೇ ಇದೆ ಸರ್. ಸಂಪೂರ್ಣವಾದ ದಾಖಲೆ 162 ಪೇಜಿನ ಸಂಪೂರ್ಣ ದಾಖಲಾತಿಗಳನ್ನು ನಿಮಗೆ ನಾ ಅಪ್ಡೇಟ್ ಮಾಡಿದ್ದೇನೆ ಸರ್ ಅವನು. ಇಷ್ಟಲ್ಲದೆ ಸರ್, ಈಗ ರೀಸೆಂಟ್ ಆಗಿ ಈಗ ಕಳೆದ 2-3 ದಿನ ಹಿಂದೆ ಜಾನೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಳೆದಂತ ಒಂದು ಮಾಜಿ ಅಧ್ಯಕ್ಷರು ಮತ್ತು PDO ಸೇರಿ ಸುಮಾರು 1,80,000 ಚೆಕ್ ಅನ್ನು ಸರ್ ಅವರು ಒಂದು ಫೋರ್ಜರಿ, ಈಗಿರುವಂತ ಅಧ್ಯಕ್ಷರ ಒಂದು ಫೋರ್ಜರಿ ಸಹಿ ಮಾಡಿ ಅದನ್ನ ನಕಲು ಸಹಿ ಮಾಡಿ ಅದನ್ನ ದುಡ್ಡು ತೆಗೆಸಿಕೊಂಡಂತ ಒಂದು ಪ್ರಕರಣ ಈಗ ರೀಸೆಂಟ್ ಆಗಿ ಒಂದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಸರ್. ಇದರ ಕುರಿತು ಸ್ಥಳೀಯ ಪತ್ರಿಕೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಅವ್ರ ಮೇಲೆ FIR ಮಾಡಿ ಮತ್ತು ಅವರು ಪತ್ರಿಕಾಗೋಷ್ಠಿಗೆ ಮಾಡಿದ್ದು ಅಂತ ನಡೆದಿದೆ ಸರ್. ನಿನ್ನೆ ರೀಸೆಂಟ್ ಆಗಿ ನಡೆದಿದೆ ಸರ್ ಅದು. ಇಷ್ಟೆಲ್ಲ ಆದ್ರೂ ಸರ್ ಯಾವುದೇ ರೀತಿಯಾದಂತ ಈ ಭ್ರಷ್ಟ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಮೇಲಧಿಕಾರಿಗಳು ಯಾವುದೇ ರೀತಿ ಕ್ರಮಗಳು ತೆಗೆದಿಲ್ಲ. ಮತ್ತು ಈ ಮಾಡಿದಂತ ಈ ನೆರೆಗ ಆಗಿರ್ಬೋದು ಮತ್ತು ಉದ್ಯೋಗ ಖಾತ್ರಿ ಆಗಿರ್ಬೋದು ಮತ್ತು ವಸತಿ ಯೋಜನೆಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಸರ್. ಈಗ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ದಾಖಲಾತಿಗಳನ್ನು ನಿಮ್ಗೆ ಸಬ್ಮಿಟ್ ಮಾಡಿದ್ದೇನೆ ಸರ್ ನಾನು. ಇಷ್ಟೆಲ್ಲ ಆದ್ರೂ ಸರ್ ಅವ್ರು ಯಾವುದೇ ರೀತಿಯಂತ ಮೇಲಧಿಕಾರಿಗಳು ತನಿಖೆಗೆ ಒಳಪಡಿಸದೆ ಮತ್ತು ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಸರ್. ಮತ್ತೆ ಹಾಗಾದ್ರೆ ನಾವು ಈಗ
ಈಗ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಒಂದು ಈ ಪತ್ರಿಕಾರಂಗ ಅನ್ನೋದಕ್ಕೆ ಸರ್ ಈ ಪ್ರಜಾಪ್ರಭುತ್ವದಲ್ಲಿ ಈ ಬೆಲೆನೇ ಇಲ್ಲ ಅನ್ನುವಂತ ಒಂದು ಇದರಲ್ಲಿ ಎತ್ತಿ ತೋರಿಸುವಂತ ಒಂದು ಕಾರ್ಯ ನಡೆದಿದೆ ಸರ್, ಈ ಒಂದು ಅಧಿಕಾರಿಗಳ ಒಂದು ಸ್ವಾರ್ಥಕ್ಕೆ ಸರ್. ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ಅದು ನಾವೇನ್ ತಪ್ಪು ಮಾಡಿದೀವಿ ಸರ್? ಅವ್ರಿಗೆ ನಾವು ಸರಿಯಾದಂತ ನೈಜವಾದಂತ ಒಂದು ವಿಷಯಗಳನ್ನು ಸಮಾಜಕ್ಕೆ ನೀಡುವುದು ತಪ್ಪ ಸರ್? ನಾವು ಎಲ್ಲಾರು ಸಮಾಜಕ್ಕೆ ಭ್ರಷ್ಟ ಅಧಿಕಾರಿಗಳನ್ನ ಸಂಪೂರ್ಣವಾಗಿ ಬಯಲಿಗೆ ಅವರು ಭ್ರಷ್ಟಾಚಾರವನ್ನು ಸಮಾಜದ ಮುಂದೆ ಇಟ್ರೆ ನಮಗೆ ಜೀವ ಬೆದರಿಕೆ ಹಾಕ್ತಾರ್ರಿ, ಮತ್ತೆ ನಮ್ಗ ಅವ್ರ ಅಶ್ಲೀಲ ಪದಗಳನ್ನು ನಿಂದನೆ ಮಾಡ್ತಾರ ಸರ್. ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ನಾವೇನ್ ತಪ್ಪು ಮಾಡಿದೀವಿ ಅಂತಾರ ಅಂತ ಅವ್ರಿಗೆ. ಎಸ್, ಈ ಕುರಿತಾಗಿ ನೀವು ಯಾವುದೇ ರೀತಿಯಾದ ಕಂಪ್ಲೇಂಟ್ಗಳನ್ನ ಕೂಡ ಕೊಡ್ಲಿಲ್ವಾ ನೀವು? ಸರ್, ನಾನು ಲಿಖಿತ ರೂಪದಲ್ಲಿ ನಾ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿದ್ದೆ ಸರ್. ನಮ್ಮ ಒಂದು ಮಾಧ್ಯಮದವರು ನಮ್ಮ ಮಿತ್ರರ ಜೊತೆ ಹೋಗಿದ್ ಸರ್. ಅವ್ರು ಏನಿದ್ರು ಸರ್, ಅವರು ಒಂದು ಲಿಖಿತ ರೂಪವಾದಂತ ಒಂದು ಲೆಟರ್ ಅನ್ನು ಕೊಟ್ಟಿದ್ರಂತ ಸರ್ ಅವ್ರಿಗೆ. ನಾನು ಸರ್ ಕಾನೂನು ಕ್ರಮ ತೋರಿ ಸರ್, ನನ್ನ ಮೇಲೆ ಹಲ್ಲೆ ಯತ್ನ ನಡೆದಿದೆ, ನನಗೆ ಮತ್ತೆ ಇವರು ದಿನ ನನಗೆ ಟಾರ್ಚರ್ ಒಂದು ಸುತ್ತಮುತ್ತಲಿನ ಒಂದು ವಾತಾವರಣ ಸಂಪೂರ್ಣವಾಗಿ ನನ್ನ ಮೇಲೆ ಒಂದು ಭಯದ ವಾತಾವರಣ ಇದೆ ಸರ್. ನನಗೆ ಕೂಡಲೇ ತನಿಖೆ ಮಾಡಿ ಮತ್ತು ಇವ್ರ ಮೇಲೆ ಕಾನೂನು ಕ್ರಮ ತೋರಿ ಅಂತೇಳಿ ನಾನು ಲಿಖಿತ ರೂಪದಲ್ಲಿ ಕೊಡ್ಲಿಕ್ಕೆ ಹೋದ್ರೆ ಅವರು ಸಿಪಿಆರ್ ಹೇಳ್ತಾರೆ ಸರ್, ಇಲ್ರಿ ನಾಳೆ ಹೇಳ್ತೀನಿ, ನಾಡ್ದು ಹೇಳ್ತೀನಿ. ಈಗ ನಮ್ಮ ಇದ್ರಿಗೆ ಮಾಧ್ಯಮದವರು ಅಲ್ಲಿ ಕೂಡಿದಾಗ ಸರ್, ಇಲ್ರಿ ಕರೆದ ಅವ್ರಿಗೆ ತಾಕೀತ್ ಮಾಡ್ಲಿ ಅಂದ್ರೆ ಸರ್. ಆಮೇಲೆ ಇಲ್ರಿ ನೀವು ಆಮೇಲೆ ನಾನು ಅವ್ರಿಗೆ ಕರೆದ ನಾ ತಾಕೀತ್ ಮಾಡ್ತೀನಿ, ನೀವು ಬರುವಂತೀರ ಅಂತ ಹೇಳಿದ್ರು ಸರ್. ಆದ್ರೆ ಇಲ್ಲಿವರೆಗೆ ಸುಮಾರು ಒಂದು ಎರಡು ವಾರಗಳ ಮುಗೀತು ಸರ್. ಅದು 1 ವಾರ ಅಲ್ಲ ಸರ್, 2 ವಾರಗಳ ಮುಗಿದು ಸರ್. ನಮ್ಮ ಒಂದು ವಾಹಿನಿಯಲ್ಲಿ ಸಾಕಷ್ಟು ರೀತಿಯಾದ ಪ್ರಸಾರಗಳಾಗಿದ್ದನ್ನ ವಿಡಿಯೋ ಸುತ್ತ ಅವ್ರಿಗೆ ಹಾಕಿದ್ ಸರ್, ಅಪ್ಡೇಟ್ ಮಾಡಿದ್ ಸರ್. ಯಾವುದೇ ರೀತಿಯಾದಂತ ಇಲ್ಲಿವರೆಗೆ ಅವ್ರ ಕರೆ ತಾಕೀತ್ ಮಾಡುವಂತದಾಗಲಿ ಇನ್ನೊಂದನ್ನ ಮಾಡ್ಲಿಲ್ಲ ಸರ್ ಅವರು. ಮತ್ತೆ ಅಲ್ಲಿನ ಒಂದು ಉಸ್ತುವಾರಿ ಸಚಿವರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಶಾಸಕರು, ಇವ್ರು ಯಾರು ಕೂಡ ಯಾಕೆ ಈ ಒಂದು ವಿಚಾರವಾಗಿ ಗಮನವನ್ನು ಹರಿಸ್ತಾ ಇಲ್ಲ ಹಾಗಾದ್ರೆ? ಸರ್ ಅವ್ರಿಗೆ ಸಹ ಈ ಒಂದು ನಮ್ಮ ಸುದ್ದಿ ವಾಹಿನಿಯ ಒಂದು ಪ್ರಸಾರವಾದಂತ ಸಂಪೂರ್ಣ ಒಂದು ಕ್ಲಿಪ್ ಅನ್ನು ಅವ್ರಿಗೆ ಸಹ ಅಪ್ಡೇಟ್ ಮಾಡಿದೆ ಅಂತ ಅವರು ಸರ್ ಯಾವುದೇ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ಳವಲ್ರಿ ಸರ್. ಅಂದ್ರೆ ಭ್ರಷ್ಟಾಚಾರ ನಡೀತಾ ಇರ್ಲಿ, ಜನರು ಕಷ್ಟ ಅನುಭವಿಸ್ತಾನೆ ಇರ್ಲಿ ಅಂತ ಆಗಿರ್ಬೋದು. ಹೌದು ಸರ್, ಈ ಸ್ಪಷ್ಟವಾಗಿ ಅವರು ಈ ರೀತಿಯ ಒಂದು ಬೇಜವಾಬ್ದಾರಿತನದಿಂದ ಇದು ಸಮಾಜಕ್ಕೆ ಎತ್ತಿ ತರುವಂತ ಒಂದು ಇದಾಗಿತ್ತು. ಎಸ್, ಧನ್ಯವಾದಗಳು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಒಂದು ಧಾರವಾಡದ ವ್ಯಾಪ್ತಿಯಲ್ಲಾಗಿರ್ತಕ್ಕಂಥ ಹಲವಾರು ಲಂಚ ಕರ್ಮಕಾಂಡಗಳು, ಭ್ರಷ್ಟಾಚಾರದ ಕುರಿತಾದ ಇನ್ನಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ಕೊಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸ್ಪಂದನ ರಿಪೋರ್ಟ್ಗೆ ಮತ್ತೆ ಸ್ವಾಗತ. ನಾನು ಮಾತಾಡ್ತಾ ಇದ್ದೆ ಧಾರವಾಡದಲ್ಲಿ, ಅದರಲ್ಲೂ ಕೂಡ ಜಿಲ್ಲಾಡಳಿತ ಮತ್ತು ತಾಲೂಕು ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳಾಗಿದೆ. ಅದರಲ್ಲೂ ಕೂಡ ಬಡೇಖಾನ್ ಮತ್ತು MS ಮೇಟಿ ಅವರ ಒಂದು ಕೈ ಕೆಳಗಂತೂ ನೋಡೋದಾದರೆ ಭ್ರಷ್ಟಾಚಾರಗಳು ಅವ್ಯಾಹತವಾಗಿ ನಡೀತಾನೆ ಬಂದಿದೆ. ಆದರೆ ಈ ಕುರಿತಾಗಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಕ್ರಮಗಳನ್ನು ಅಲ್ಲಿನ ಶಾಸಕರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇವರು ಯಾರು ಕೂಡ ಯಾವುದೇ ಒಂದು ಚಿಂತನೆಗಳನ್ನು ಕೂಡ ಮಾಡ್ತಾ ಇಲ್ಲ ಈ ಒಂದು ಭ್ರಷ್ಟಾಚಾರದ ಒಂದು ನಿರ್ಮೂಲನೆಗೋಸ್ಕರ. ಅದು ಎಗ್ಗಿಲ್ಲದೆ ನಡೀತಾ ಇದೆ, ಲಂಚಾವತಾರಗಳು ಆಗ್ತಾನೆ ಇದೆ, ಜನರು ಕಷ್ಟದಲ್ಲೇ ಇದ್ದಾರೆ. ಪ್ರತಿದಿನವೂ ಕೂಡ ಲಂಚವನ್ನು ಕೊಟ್ಟು ಅವರಿಗೂ ಕೂಡ ಸಾಕಾಗಿ ಹೋಗಿದೆ. ಅದೇ ರೀತಿಯಲ್ಲಿ ನರೇಗಾ ಯೋಜನೆಯಿಂದ ಹಿಡಿದು ವಸತಿ ಯೋಜನೆಗಳಿಂದ ಹಿಡಿದು ಹೀಗೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳನ್ನು ಕೂಡ ಬಿಡದೆ ಅಲ್ಲಿ ಹಣವನ್ನು ತಿಂದು ಮುಕ್ಕಿದ್ದಾರೆ. ಈ ಕುರಿತಾಗಿ ಎಷ್ಟೋ ಬಾರಿ ಒಂದು
ಜನರಿಗೆ ಮಾಹಿತಿಗಳನ್ನು ನೀಡಿದರೂ ಕೂಡ ಯಾವುದೇ ರೀತಿಯಲ್ಲಿ ಉಪಯೋಗ ಆಗಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ವಾಹಿನಿಯ ವರದಿಗಾರರು ಈ ಕುರಿತಾಗಿ ಒಂದು ವಿಡಿಯೋಗಳನ್ನು ಮಾಡುವುದರ ಮುಖಾಂತರವಾಗಿ ಈ ಒಂದು ವರದಿಯನ್ನು ಬಿತ್ತರಿಸಿದ್ರು. ಆದರೆ ಅವರು ಬಿತ್ತರಿಸಿದ್ರ ಫಲ ಏನು ಸಿಕ್ಕಿತು ಅಂತಂದರೆ ಅವರಿಗೆ ಹಲ್ಲೆಗಳು ಮತ್ತು ಅದೇ ರೀತಿಯಲ್ಲಿ ಅಶ್ಲೀಲ ಪದಗಳಿಂದ ನಿಂದನೆಗಳು ಸಿಕ್ಕಿತೆ ವಿನಃ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋ ನಿಟ್ಟಿನಲ್ಲಿ ಇವರು ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡಿದ್ದಾರೆ ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಯಾರೂ ಕೂಡ ಯೋಚನೆಯನ್ನು ಮಾಡಲಿಲ್ಲ. ಆದರೆ ಇವರು ಮಾಡಿದ್ದು ತಪ್ಪ ಹಾಗಾದರೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಕಾರಣಗಳೇನು ಅಂತಂದರೆ ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ, ನ್ಯಾಯಾಂಗ, ಈ ಮೂರು ಅಂಶಗಳ ಜೊತೆಗೆ ಈ ಒಂದು ಮಾಧ್ಯಮ ರಂಗ ಕೂಡ ಒಂದು ಹೌದು, ಇದೊಂದು ದೊಡ್ಡದೊಂದು ಮೆಟ್ಟಿಲು ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಈ ಒಂದು ಮಾಧ್ಯಮದಲ್ಲಿ ಈ ಒಂದು ವರದಿಯನ್ನು ಬಿತ್ತರಿಸಿದ್ದು ಇದೇನು ತಪ್ಪೇನಲ್ಲ. ಯಾಕೆ ಅಂತಂದರೆ ಲಂಚಾವತಾರ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತೋರಿಸಿದ್ರೆ ತಪ್ಪಾಗಾದರೆ ಇವರು ಭ್ರಷ್ಟಾಚಾರ ಮಾಡೋದು ತಪ್ಪು ಅಂದಮೇಲೆ ಹಾಗಾದರೆ ಅದು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅದನ್ನು ತೋರಿಸೋದು ಹೇಗೆ ತಪ್ಪಾಗುತ್ತೆ? ಇವರು ಭ್ರಷ್ಟಾಚಾರ ಮಾಡಿದ್ದನ್ನು ತೋರಿಸಿದ್ದು, ನಾವೇನೋ ಅದನ್ನು ಸುಳ್ಳು ಸೃಷ್ಟಿಯನ್ನು ಮಾಡಿ ತೋರಿಸುವಂಥ ಅಗತ್ಯತೆ ನಮಗಿಲ್ಲ. ಇವರು ಭ್ರಷ್ಟಾಚಾರ ಮಾಡಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದನ್ನೇ ನಾವು ವಿಡಿಯೋವನ್ನು ಮಾಡಿ ಕಳಿಸಿದ್ದು. ಅಂಥ ಸಂದರ್ಭದಲ್ಲಿ ಈ ಒಂದು MS ಮೇಟಿ ಅವರಿಗೆ ಒಂದು ಫೋನನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಅವರು ಫೋನ್ ರಿಸೀವ್ ಮಾಡಿದಾಗ ಹೇಳಿದರು, ಯಾವುದೇ ಒಂದು ಅವ್ಯವಹಾರಗಳು, ಭ್ರಷ್ಟಾಚಾರಗಳು ನನ್ನ ಒಂದು ಕಾಲಾವಧಿಯಲ್ಲಿ ಆಗಲಿಲ್ಲ, ನನ್ನ ಒಂದು ಅಧಿಕಾರದಲ್ಲಿ ಯಾವುದೇ ಭ್ರಷ್ಟಾಚಾರಗಳು ಆಗಲಿಲ್ಲ, ನಾನು ಈ ಒಂದು ಅಧಿಕಾರಕ್ಕೆ ಬಂದು 2 ವರ್ಷ 11 ತಿಂಗಳು ಆಯಿತು ಅಷ್ಟೇ, ಯಾವುದೇ ಒಂದು ಭ್ರಷ್ಟಾಚಾರವನ್ನು ಮಾಡಲಿಲ್ಲ ಅಂತಕ್ಕಂಥ ಒಂದು ಸಮಜಾಯಿಷಿಕೆಯ ಮತ್ತು ಒಂದು ಹಾರಿಕೆ ಉತ್ತರವನ್ನು ನೀಡಿದರೆ ವಿನಃ ಅದೇ ರೀತಿಯಲ್ಲಿ ನೋಡೋದಾದರೆ ಇವರು 4 ವರ್ಷಗಳ ಹಿಂದೆ ಅಂದರೆ ಈ ಒಂದು 2008ರಿಂದಲೂ ಕೂಡ ಈ ಒಂದು ಧಾರವಾಡ ಒಂದು ಯರಗುಪ್ಪ ವ್ಯಾಪ್ತಿಯಲ್ಲಾಗಿರ್ಬೋದು, ಈ ಒಂದು ಧಾರವಾಡದ ಒಂದು ತಾಲೂಕ್ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಕೆಲಸಕ್ಕಿದ್ದಾರೆ. ಉಪನಿರ್ದೇಶಕ, ಉಪ ಇಂಜಿನಿಯರ್ ಆಗಿ ಕೂಡ ಒಂದು ಕೆಲಸವನ್ನು ಕೂಡ ಮಾಡ್ತಾನೆ ಇದ್ದರು. ಅವರಿಗೆ ಎಲ್ಲೆಲ್ಲಿ ಭ್ರಷ್ಟಾಚಾರವನ್ನು ಮಾಡ್ಬೋದು, ಯಾವ್ಯಾವ ಅಧಿಕಾರಿಗಳನ್ನು ಹಿಡಿದಿಡ್ಬೋದು, ಯಾವ್ಯಾವ ಅಧಿಕಾರಿಗಳು ನಮ್ಮ ಜೊತೆ ಇದ್ದರೆ ಭ್ರಷ್ಟಾಚಾರವನ್ನು ಮಾಡೋದಕ್ಕೆ ಸಲೀಸಾಗುತ್ತೆ, ಹೀಗೆ ಮುಂತಾದ ರೀತಿಯಲ್ಲಿ ಒಂದು 4 ವರ್ಷ ಯೋಚನೆಗಳನ್ನು ಮಾಡಿ ಚಿಂತನೆಗಳನ್ನು ನಡೆಸಿ ನಂತರ 2 ವರ್ಷದ ನಂತರ ಅವರಿಗೆ ಪ್ರಮೋಷನ್ ಕೂಡ ಸಿಕ್ಕಿತು. ಈಗ ನೋಡೋದಾದರೆ 6 ವರ್ಷ 11 ತಿಂಗಳು ಇವರೊಂದು ಈ ಒಂದು ವ್ಯಾಪ್ತಿಯಲ್ಲಿ ಭ್ರಷ್ಟಾಚಾರಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ಇದುವರೆಗೂ ಕೂಡ ಅದು ನಿಲ್ಲಲಿಲ್ಲ.
ಎಸ್, ಈ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಿಕ್ಕನಗೌಡರು, ಮಾಜಿ ಶಾಸಕರು. ಎಸ್, ನಮಸ್ಕಾರ ಸರ್. ಹಲೋ ಸರ್, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮಗೆ ಗೊತ್ತಿರಬಹುದು ಬಸವರಾಜ ಕ್ಯಾಲಕೊಂಡ ಅಂತ ನಮ್ಮ ವರದಿಗಾರರ ಮೇಲೆ ಹಲ್ಲೆಯನ್ನು ಮಾಡಲಾಗಿತ್ತು. ಅದು ಕೂಡ MS ಮೇಟಿ ಮತ್ತೆ ಬಡೇಖಾನ್ ಅವರ ಅವರು ಹಲ್ಲೆಯನ್ನು ಮಾಡೋದಕ್ಕೆ ಕಾರಣರಾಗಿದ್ರು. ಈ ಕುರಿತಾಗಿ ಏನು ಹೇಳ್ತೀರಿ? ಅವರು ಅವ್ಯಾಹತವಾಗಿ ಭ್ರಷ್ಟಾಚಾರವನ್ನು ಮಾಡ್ತಾನೆ ಬಂದಿದ್ದಾರೆ ಮೊದಲಿಂದಲೂ ಕೂಡ. ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ನೋಡ್ರಿ, ನಾನು 3 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದೇನೆ. ಈ ಅನಿವಾರ್ಯ ಕಾರಣದಿಂದ ಈ ಸಲ ನಾವು ಸೋತಿರಬಹುದು, ಆದ್ರೆ ಮತದಾರ ನಮ್ಮ ಪರವಾಗಿದ್ದಾರೆ ಅನ್ನುವಂತ ವಿಶ್ವಾಸ ನನ್ನ ನಂಬಿಕೆ. ಈಗ ಇರುವಂತ ಶಾಸಕರ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದಂತ ಅಧಿಕಾರಿಗಳು ಅಲ್ಲಿ ಇಟ್ಕೊಂಡು ದುಡ್ಡು ಮಾಡಕತ್ತಿದಾರ ಹೊತ್ತು ಬೇರೆ ಅಭಿವೃದ್ಧಿ ಕಡೆ ಅವ್ರ ಲಕ್ಷ್ಯ ಇಲ್ಲ. ದುಷ್ಟ ಅಧಿಕಾರಿ ಇಟ್ಕೊಂಡು ಅವ್ರ ಕೆಲಸವನ್ನ ಮಾಡುವಂತದ್ದು ಅನೇಕ ಇಲಾಖೆಗಳು ಅಧಿಕಾರಿಗಳು ಅಂತಾರನ್ನ ಅವ್ರು ಸಾಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾಲೂಕಿನಲ್ಲಿ ಏನೈತಿ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ, ಬರೀ ದುಡ್ಡಿನ ಕಡೆ ಲಕ್ಷ್ಯ ಕೊಡ್ತಾ ಇದ್ದಾರಲ್ಲ ಹೊತ್ತು ಇದ್ರ ಬಿಟ್ಟರೆ ಬೇರೆ ಏನಿಲ್ಲ. ಅವ್ರ ಹಿಂದಿರುವಂತವ್ರು ನೋಡ್ರಿ, ಅನೇಕ ಇರುವಂತ ಅಧಿಕಾರಿಗಳು ಇರ್ಬಹುದು, ಬೇರೆಯವರು ಇರ್ಬಹುದು. ಒಂದ್ ನಮೂನೆ ಏನೈತಿ ದುಷ್ಟ ಅಧಿಕಾರಿಗಳು ಇಟ್ಕೊಂಡು ಅವ್ರ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲ, ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗಾಗಲೇ ಪೊಲೀಸ್ ಅಧಿಕಾರಿಗಳೆಲ್ಲ ಈ ಒಂದು ಕುರಿತಾಗಿ ವರದಿಯನ್ನ ನೀಡಿದ್ರು ಕೂಡ, ಕಂಪ್ಲೇಂಟ್ ಅನ್ನ ನೀಡಿದ್ರು ಕೂಡ ಅವ್ರು ಯಾವುದೇ ರೀತಿಯಾದ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಯಾಕೆ ಹಾಗೆ ಆಗ್ತಾ ಇದೆ ಹಾಗಾದ್ರೆ? ಸರ್ ನೋಡ್ರಿ, ಅವ್ರಿಗೆ ಈಗ ಆಡಳಿತ ಪಕ್ಷ ಅವ್ರದ್ದು ಆಡಳಿತ ಪಕ್ಷ ಇದ್ದಾರೆ, ಅಧಿಕಾರಿಗಳು ಎಲ್ಲರೂ ಅವ್ರಿಗೆ ಹೆದರ್ತಾ ಇದ್ದಾರೆ. ಯಾಕಂತಂದ್ರೆ ಅಧಿಕಾರ ಅವ್ರದೈತಿ, ಸಂಪೂರ್ಣವಾಗಿ ಅವ್ರ ಬೆನ್ನರಿಗೆ ಬೀಳ್ತಾರಂತ ಒಂದು ಇದು ಐತಿ, ಅವ್ರಿಗೆ ಭಯ ಐತಿ ಅಧಿಕಾರಿಗಳಿಗೆ. ಆ ತರದಿಂದ ಏನೈತಿ, ಅವ್ರು ತಮ್ಮ ಅಧಿಕಾರ ಅಮೂಲ್ಯ ಕೆಲಸ ಮಾಡ್ತಾ ಇದಾರೆ ಹೊತ್ತು ಬೇರೆ ತರದಿಂದ ಇಲ್ಲ. ಪ್ರತಿಯೊಂದು ಇಲಾಖೆನೂ ನೋಡ್ರಿ, ಬಟ್ಟಿನ ಮೇಲೆ ಏನೈತಿ ಲೂಟಿ ಹೊಡಿದು ದುಡ್ಡು ಮಾಡೋದು, ಲೂಟಿ ಹೊಡಿದು ದುಡ್ಡು ಮಾಡೋದು. ಇದಾಗ್ತಿದ ಮುಂದೆ ಏನೈತಿ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡಿ ಅವ್ರ ದುಡ್ಡಿನ ಭಯದಿಂದ ಆಚೆ ಬಿದ್ದಾರ ಹೊರತು ಅವರ ಏನ ವಿಶ್ವಾಸದ ಮ್ಯಾಗ ಅವ್ರು ಆಚೆ ಬಿದ್ದಿಲ್ಲ. ಅವ್ರು ಆಚೆ ಬಂದಿದ್ದು ಬರೀ ದುಡ್ಡಿನ ಮ್ಯಾಗ ಆಚೆ ಬಂದಿದ್ದಾರೆ ಅವರು. ದುಡ್ಡು ಲೂಟಿ ಹೊಡಿದಾರೆ, ದುಡ್ಡು ಹಾಕಿದ್ರೆ ಈಗ ಹಾಕುವಂತ ದುಡ್ಡು ತೆಗಿಯಾಕ ಅವ್ರ ಪ್ರಯತ್ನ ಮಾಡ್ತಾ ಇದಾರಲ್ಲ ಹೊರತು ಅದ್ರ ಬಿಟ್ಟು ಬೇರೆ ಏನಿಲ್ಲ. ಅವ್ರ ಹಿಂದಿರುವಂತ ಕಾಂಟ್ರಾಕ್ಟರ್ ಇರ್ಬೋದು, ಅವ್ರ ಹಿಂದಿರುವಂತ ಅಧಿಕಾರಿಗಳು ಇರ್ಬೋದು, ಬರೀ ದುಡ್ಡು ಹೊಡಿತಾರಲ್ಲ ಹೊರತು ಅದ್ರ ಬಿಟ್ಟು ಬೇರೆ ಯಾವ್ದು ಅವ್ರು ಮಾಡ್ತಾ ಇಲ್ಲ. ಈ 7 ವಿಧಾನಸಭಾ ಕ್ಷೇತ್ರ ಹಾಕಿ ಲಂಚಗೆಟ್ಟಂತ ತಾಲೂಕು ಯಾವ್ದಾರ ಅಂತಂದ್ರೆ ಅಧಿಕಾರಿಗಳು ಹಿಡ್ಕೊಂಡು ಮುಂದುವರೆ ಮತಕ್ಷೇತ್ರ ನಾವು ಹೇಳಬಹುದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗಿನ ಒಂದು ಹಾಲಿ ಶಾಸಕರು ಕೂಡ ಈ ಕುರಿತಾಗಿ ಯಾವುದೇ ಒಂದು ಚಿಂತನೆಗಳನ್ನು ಕೂಡ ಮಾಡ್ತಾ ಇಲ್ಲ. ಭ್ರಷ್ಟಾಚಾರ ಆಗ್ಲಿ, ಜನರು ಸಂಕಷ್ಟದಲ್ಲೇ ಇರ್ಲಿ ಅಂತ ಸಾಗಿ ಸುಮ್ಮನೆ ಇದ್ದಾಗಿದೆ. ಹಾಗಾದ್ರೆ ಸರ, ಈಗ ಅವ್ರ ಅಧಿಕಾರಿಗಳು ದುಬ್ಬ ಚಪ್ಪಲ್ ಕೈ ಬಿಟ್ಟಿದ್ರೆ ನೀವ್ ಯಾರು ಏನೋ ಮಾಡುವಂತಕ ಏನೇ ಬಿಡುವಂತಕ ನಾವು ತಂದಂತಾವ್ ನಾನು, ನಿಮ್ ಕೆಲಸ ತಗೋಬೇಕಾದಂತಾವ್ ನಾನು. ಆದ್ರೆ ಏನೈತಿ ದುಡ್ಡು ಏನೈತಿ, ನೀವು ಕೃಷಿ ಇಲಾಖೆ ಇರಬಹುದು, ತೋಟಗಾರಿಕೆ ಇರಬಹುದು, ಫಾರೆಸ್ಟ್ ಇರಬಹುದು, ಜಿಲ್ಲಾ ಪಂಚಾಯತ್ ಇರಬಹುದು, ತಾಲೂಕು ಪಂಚಾಯತ್ ಇರಬಹುದು, ಬರೀ ದುಡ್ಡು ಮಾಡ್ರಿ ಏನ್ ಬದ್ರು ಲಕ್ಕ ಅನ್ನುವಂತ ಮಾತು ಶಾಸಕರ ಅಧಿಕಾರಿಗಳಿಗೆ ದುಬ್ಬ ಚಪ್ಪಲ್ ಮತ್ತೊಟ್ಟ ಕೈ ಬಿಡ್ತಾ ಇದ್ದಾರೆ ಸರ್ ಅವರು. ಈಗ CS ಶಿವಳ್ಳಿ ಅವರು ಸಚಿವರು ಕೂಡ ಆದ್ರು, ಅವ್ರು ಈ ಕುರಿತಾಗಿ ಯಾವ್ದೊಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತ ಕೆಲಸಗಳನ್ನ ಮುಂದಿನ ಸರಿ ಕೂಡ ಮಾಡೋದಿಲ್ಲ. ಹಾಗಾದ್ರೆ ಕೆಲವೇ ಸಿಡುವೊಳಗೆ ಅವ್ರದ್ದು ಏನೈತಿ ಅಂತಂತ ಸಚಿವರು ಮಾಡಿದಾರ, ನಮ್ಮ ಸ್ವಂತ ನಮ್ಮ ಕುಟುಂಬ ಮತಕ್ಷೇತ್ರದ ಒಬ್ಬ ಶಾಸಕರ ಸಚಿವರಾಗ್ಯಾರ, ನನ್ನ ಸಂತೋಷ ಐತಿ. ಅಭಿವೃದ್ಧಿಯನ್ನ ಹೆಚ್ಚು ಮಾಡ್ತಾರಲ್ಲ ಅಂತ ಒಂದು ಭರವಸೆ ನನಗೈತಿ. ಆದ್ರೆ ಕೆಲವು ದಿನಗಳು ಅವ್ರು ಏನು ಮಂತ್ರಿಗಳು ಮಾಡಿದಾರಲ್ಲ, ಆ ಮಂತ್ರಿಗಳು ಮಾಡಿದಂತವ್ರಿಗೆ ಕೆಲವೇ ಸಿಡುಗಳು ಅಂತ ಗೊತ್ತಾಗ್ತದೆ, ಯಾಕಂದ್ರೆ ಇವ್ರು ಮಂತ್ರಿ ಮಾಡಿದ್ರು ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅಂದ್ರೆ ಅವ್ಯಾಹತವಾಗಿ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಅವರು ಏನೇ ನಿಲ್ಸುವಂತ ಪ್ರಯತ್ನವನ್ನ ಮಾಡೋದಿಲ್ಲ. ಹಾಗಾದ್ರೆ ಇನ್ನು ಕೆಲವೇ ದಿನಗಳಲ್ಲೂ ಕೂಡ ಮಾಡೋದಿಲ್ಲ. ಸರ್, ಕೆಲವು ಶಾಸಕರಿಗೆ ರೀತಿ ನನಗ ಜನರ ಆಶೀರ್ವಾದ ಮಾಡಿದ್ರೆ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಕೆಲವು ಶಾಸಕರಿಗೆ ಇರ್ತೈತಿ. ಈ ಕೆಲವು ಶಾಸಕರಿಗೆ ನಮ್ಮ ಕುಂದ ಶಾಸಕರು ಹಿಡ್ಕೊಂಡು ಅವ್ರಿಗೆ ರೀತಿ ಅಭಿವೃದ್ಧಿ ಬೇಡ ದುಡ್ಡು ಬೇಕು, ಅಭಿವೃದ್ಧಿ ಬೇಡ ದುಡ್ಡು ಬೇಕು ಅನ್ನೋಂತ ಒಂದು ಇದು ಇಟ್ಕೊಂಡು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ಇವ್ರೊಬ್ಬರ ಮ್ಯಾಗ ಅನೇಕ ಮಂದಿ ಹಿಡಿಶಾಪ ಆಗ್ತಾ ಇದ್ದಾರೆ ಸರ್, ಅಧಿಕಾರಿಗಳು ಆಗ್ತಾ ಇದ್ದಾರೆ, ಕೆಲವರು ಕಾಂಟ್ರಾಕ್ಟ್ಗಳು ಆಗ್ತಾ ಇದ್ದಾರೆ. ಇಷ್ಟು ಪರ್ಸೆಂಟ್ ಕೊಡ್ಲೇಬೇಕು. ಗ್ರಾಮ ಪಂಚಾಯತ್ ಪೀಡು ನಡ್ಕೊಂಡು, ಅಷ್ಟಂತ ಇಂಜಿನಿಯರ್ ಹಿಡ್ಕೊಂಡು, ತಾಲೂಕು ಮಟ್ಟದ ಅಧಿಕಾರಿ ಹಿಡ್ಕೊಂಡು ಎಲ್ಲ ಸುಮಾರಿ ಆಗ್ತಾ ಇದ್ದಾರೆ ಸರ್. ಈಗ ಬಡೇಖಾನ್ ಅವ್ರನ್ನ ಮತ್ತೆ MS ಮೇಟಿ ಅವರನ್ನ ಕೂಡ ಉದಾಹರಣೆಗೆ ತಗೊಂಡ್ರು ಕೂಡ ಇಂಥ ಅಧಿಕಾರಿಗಳು ಇನ್ನೂ ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲ ಒಂದು ಮಟ್ಟ ಹಾಕುವಂತ ಒಂದು ಕೆಲಸವನ್ನ ಹೇಗೆ ಮಾಡ್ಬೋದು? ಮುಂದಿನ ದಿನಗಳಲ್ಲಿ ಅಧಿಕಾರಿಗಳನ್ನ ಅಮಾನತುಗಳನ್ನ ಮಾಡ್ಬೋದು, ಸಸ್ಪೆಂಡ್ಗಳನ್ನ ಮಾಡ್ಬೋದು. ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ? ಈಗ ನಾನು ಹೇಳಿದ್ರಲ್ಲ, ಜಿಲ್ಲಾ ಪಂಚಾಯತ್ ಒಳಗೆ ಹಿಡ್ಕೊಂಡು, ತಾಲೂಕಾ ಪಂಚಾಯತ್ ಹಿಡ್ಕೊಂಡು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಪ್ರತಿ ಒಂದು ಇಲಾಖೆಯಾಗ ಅವ್ರು ಏನ್ ಹೇಳ್ತಾರ ಕೇಳುವಂತ ಅಧಿಕಾರಿಗಳ ಇಟ್ಕೊಂಡಿದಾರ. ಅವ್ರು ವಿದ್ಯಾರ್ಥಿ ಪುತ್ರ ಏನಾಯ್ತು ನಾನು ನಿಂತಿರ್ತೇನೆ, ನೀವ್ ಏನ್ ಮುನ್ನುಗ್ರಿ, ಯಾರಿಗೂ ಭಯ ಪಡುವಂತ ಅವಕಾಶ ಕೊಡಕ್ ಹೋಗ್ಬೇಡಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಸರ್. ಈಗ ಅವ್ರು ದುಡ್ಡು ಹಿಡಬೇಕು, ತಂದು ಕೊಡ್ಬೇಕು, ಅವ್ರು ದುಡ್ಡು ಹಿಡಬೇಕು, ತಂದು ಕೊಡ್ಬೇಕು. ಉದಾಹರಣೆ ಹೇಳ್ಬೇಕಂತ ಒಂದು ಆಶ್ರಮ 20-25,000 ರೂಪಾಯಿ ತಗೋತಾರೆ ಸರ್ ಇವ್ರು. ಪಡೆಕರ ತೆಗೆದ್ರೆ ನಾವೇ ಪಡೆಕರ ತಂದು ಕೊಡ್ಬೇಕಾಗಂತವ. ಗ್ರಾಮ ಪಂಚಾಯತ್ ಪೀಡಿಯವ್ರು ಕೂಟ ಮುಖಾಂತರ ಪ್ರತಿ ತಿಂಗಳ 50,000 ರೂಪಾಯಿ ಒಂದು ಗ್ರಾಮ ಪಂಚಾಯತ್ ಪೀಡಿಯೋ
ಇದೇನು ಹೇಳ್ರಿ ಸರ್. ಅದೇ 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 ಒಟ್ಟಾರೆಯಲ್ಲಿ ಭ್ರಷ್ಟಾಚಾರ ಆಗ್ತಾನೆ ಇರಬೇಕು, ದುಡ್ಡು ಬರ್ತಾನೆ ಇರ್ಬೇಕು. ಬೇಕಾದ ಮನೆ ಇರೋಲಕ್ಕ ಅವ್ರ ಸಮಾಜದಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ, ಅವ್ರು ಬೇಕಾದವರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಎಸ್ ಏನ್ರಿ ನೋಡ್ರಿಪ್ಪ, ನಾವ್ ಏನ್ ಬಿಟ್ಟು ಸುಲ್ತಾನ ಸುಸಂತಕ್ ಮಾತಾಡ್ತಾರ ಅನ್ನೋಂಥದನ್ನ ಬರಬಾರ್ದು ಅನ್ನೋಂಥದ್ದು ನಾವು ಸುಮ್ಮನೆ ಇರ್ತಾರ. ಹಾಗಾದ್ರೆ ಅಲ್ಲ, ಜಿಲ್ಲಾಡಳಿತಗಳೇ ಇಲ್ಲಿ ಮೇಯ್ನ್ ಆಗಿರ್ಬೇಕಿತ್ತು, ಆದ್ರೆ ತಾಲೂಕು ಪಂಚಾಯತಿ ಅಧಿಕಾರಿಗಳೇ ಜಿಲ್ಲಾಡಳಿತಕ್ಕಿಂತ ಮೇಯ್ನ್ ಆಗಿದ್ದಾರೆ ಇಲ್ಲಿ ನೋಡ್ತಾ ಹೋದ್ರೆ. ಸರ್, ನಾನು ಶಾಸಕರಿದ್ದಂತ ಸಂದರ್ಭದಾಗ ಬರೀ 3 ತಿಂಗಳಾಗ ಭೇಟಿಯನ್ನು ನಾ ತರಬೇತಿ ಒಳಗಿದ್ರು ಸರ್ ಅವರು. ನಾನು ಶಾಸಕರಾದಂತ ಸಂದರ್ಭವಾಗಿ ಇದ್ದಂತವ್ರನ್ನ 2 ಸಲ ಅವ್ರಿಗೆ ಅವಕಾಶ ಕೊಟ್ಟೆ. ತಿದ್ದುಕೊಡ್ರಿಪ್ಪ ತಿಳ್ಕೊಳ್ಳಿಲ್ಲ. ಆಗ ಅವ್ರು ಹೊರಗೆ ಹಾಕಿದ್ದೀನಿ ಸರ್. ನಾನು ಕಲಗಟ್ಟಿ ಒಳಗಿದ್ದಾಗ ಬರೀ 3 ತಿಂಗಳದಾಗ ಹೊರಗೆ ಹಾಕಿದ್ದೀನಿ. 15 ವರ್ಷದ ಶಾಸಕಿದ್ರು ಒಂದು ತಾಸು ಬರೋದಂತೆ ತೋಡಿಲ್ಲ ನಾವು. ನಾನು ಮಾಜಿ ಆಳು ಕೂಡ 8 ದಿನದಾಗ ಬಂದು ಇವ್ರು ಇನ್ಚಾರ್ಜ್ ತೋಡಿದಾರೆ ಸರ್ ಅಲ್ಲಿ. ಅಂತ ಕೀಳುಮಟ್ಟದ ಅಧಿಕಾರಿಗಳು ನಾನು ಸರ್ವಿಸ್ 15 ವರ್ಷದ ಶಾಸಕ ಕೆಲಸ ಮಾಡಿದ್ರು. ಅಂತ ಕೀಳುಮಟ್ಟದ ಅಧಿಕಾರಿ ಒಬ್ಬರು ನೋಡಿದ್ರು ಸರ್ ನಾನು. ಅದೇ ನೀವೀಗ ಹೇಳ್ದಾಗೆ ನರೇಗಾ ಯೋಜನೆ ಇರ್ಬೋದು, ವಸತಿ ಯೋಜನೆ ಇರ್ಬೋದು, ಅಥವಾ ನೀವು ಹೇಳಿದ ತೋಟಗಾರ್ಸ್ ಆಗಿರ್ಬೋದು, ಕೈಗಾರಿಕಾ ಉದ್ಯಮ ಆಗಿರ್ಬೋದು, ಹೀಗೆ ಮುಂತಾದವುಗಳಲ್ಲಿ ಅವರು ಭ್ರಷ್ಟಾಚಾರಗಳನ್ನು ಮೊದಲಿಂದನೂ ಮಾಡ್ತಾನೆ ಬಂದಿದ್ದಾರೆ. ಆದರೂ ಕೂಡ ಇದುವರೆಗೆ ತಡೆಯುವಂಥ ಪ್ರಯತ್ನಗಳೇ ಆಗಲಿಲ್ಲ. ಹಾಗಾದರೆ ಧಾರವಾಡ ಇನ್ನು ಅಭಿವೃದ್ಧಿ ಆಗೋದು ಎಲ್ಲಿಂದ ಇಂಥದ್ದೇ ಅಧಿಕಾರಿಗಳಿದ್ರೆ? ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ರಿ, ಅವ್ರಿಗೆ ಬೇಕಾಗಿದ್ದು ದುಡ್ಡು. ನಾ ಹೇಳಿದಲ್ಲ ನಿಮಗ, ಬರೀ ಕೃಷಿ ಹೊಂಡ ಮಾಡಿಲ್ಲ. ಕೃಷಿ ಹೊಂಡ ಮಾಡಲಿಲ್ಲ 80,000 ಗಟ್ಟಲೆ ತೆಗೆದಿದ್ದಾರೆ. ಒಂದು ಕೃಷಿ ಹೊಂಡಕ್ಕೆ 80,000 ಗಟ್ಟಲೆ, 15-20 ಕೃಷಿ ಹೊಂಡ ತೆಗೆದಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ. ಅಲ್ಲಿ ಏನೈತಿ, ತೋಟಗಾರಿಕೆಗಳಿಂದ ಕೃಷಿ ಹೊಂಡ ತೆಗೆದಿಲ್ಲ, ಸಚಿವರು ಕೊಟ್ಟಿಲ್ಲ, ಅವ್ರ ಕಡೆ ದುಡ್ಡು ಕೊಟ್ಟಿದ್ದಾರೆ. ಆಮ್ಯಾಗ ಇದು ನಮ್ದು ಯಾವ್ದು SC ಕಾಯ್ದೆ ಒಳಗ ಖಾತ್ರಿ ರಸ್ತೆ ಮಾಡೋದು, ಅದನ್ನ ಖಾತ್ರಿ ರಸ್ತೆ ಮಾಡಿಲ್ಲ, ಹಳೆ ರಸ್ತೆ ತೆಗೆದು ದುಡ್ಡು ತೆಗೆದಿದ್ದಾರೆ. ಮನೆ ಕಟ್ಟಿಲ್ಲ, ಹಳೆ ಮನೆ ತೋರ್ತಾರ, ಅವ್ರು ಬಾಳ ಇರ್ತಾರ, ಫೋಟೋ ತೆಗಿಸ್ತಾರ, ತೆಗಿಸ್ತಾರೆ, ದುಡ್ಡು ತೆಗಿತಾ ಇದಾರೆ. ಅವ ದುಡ್ಡು ಪರ್ಯಟಕ ವರ್ಷ ಕುರ್ಕುರುತ್ತೆ ಅವ್ರಿಗೆ. ಅದೇ ಅದೇ ಆಸ್ಪತ್ರೆ ಕೊಡ್ಬೇಕಾಗ್ತದೆ. 10,000 ರೂಪಾಯಿ ಕೊಟ್ಟು ಆಸ್ಪತ್ರೆ ಇಲ್ಲ ಶಾಸಕರ ರಿಟರ್ನ್ ಬೇಕು. ಇದೇ ತರಗತಿ ಏನಿಲ್ಲ ಸರ್. ಏನ್ ಮಾಡ್ಬೇಕು ತಾಲೂಕಿನಾಗ? ಅವರೇ ಏನೈತಿ ಪಾನಲ್ ಐತಿ ಈಗಾಗಲೇ ಏನ್ ಜನ ಅನುಭವಿಸೋದು ಅರ್ಥ ಹಾಕ್ತಾರ ಮತದಾರ. ಅದೇ 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 ಯಾಕಾರ ತೊಗೊಂಬಂದಿಪ್ಪ ಇವನಂತ ಮಟ್ಟಕ್ಕೆ ಈ ಕ್ಷೇತ್ರದ ಮಾತ್ರ ಜನ ಕುಂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲೇ ಮಾತಾಡ್ತಾ ಇರ್ತಾರ. ಅಂದ್ರೆ ಶಾಸಕರಾಗಿ ಈಗ ಸಚಿವರಾಗಿದ್ದವರಿಗೂ ಕೂಡ ಏನು ಮಾಡೋದಿಕ್ಕೆ ಆಗೋದಿಲ್ಲ, ಅವ್ರು ಮಾಡೋದಿಕ್ಕೆ ಬಿಡೋದು ಇಲ್ಲ. ಹಾಗಾದ್ರೆ ಭ್ರಷ್ಟಾಚಾರವನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವರು ಪ್ರೋತ್ಸಾಹವನ್ನ ಕೊಡ್ತಾ ಹೋಗ್ತಾರೆ. ಕಾಲ ಮೂಲ ಕೂಡಿ ಬರ್ಬೇಕು, ಕಾಲ ಮೂಲ ಕೂಡಿ ಬರ್ಮಟನ ಇವ್ರದ್ದು ಇದ ತರಗತಿನ ಮುಂದುವರಿಸ್ತಾ ಇದ್ದಾರೆ ನೋಡಿ ಸರ್. ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್, ಈಗಾಗಲೇ ಚಿಕ್ಕಣ್ಣಗೌಡರು ಮಾಜಿ ಶಾಸಕರು ಹೇಳಿರೋ ಹಾಗೆ ಅದೆಷ್ಟೋ ಒಂದು ಭ್ರಷ್ಟಾಚಾರಗಳು ನಡೆದು ಹೋಗಿದೆ. ಆದರೆ ಸರಿ ಮಾಡುವಂಥ ಒಂದು ಪ್ರಯತ್ನವನ್ನು ಇಲ್ಲಿನ ಜನಪ್ರತಿನಿಧಿಗಳು ಮಾಡೋದಿಲ್ಲ. ಯಾಕಂತಂದರೆ ಅವರು ಭ್ರಷ್ಟಾಚಾರವನ್ನು ಮಾಡಿದಂಥ ಒಂದು ಹಣ ಇವರಿಗೂ ಕೂಡ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೋಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಎಸ್, ಈ ಕುರಿತಾಗಿ ನಾನು ಮತ್ತೆ ಮಾತಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸ್ಪಂದನ ರಿಪೋರ್ಟ್ಗೆ ಮತ್ತೆ ಸ್ವಾಗತ. ಎಸ್, ನಾನು ಈಗಾಗಲೇ ಮಾತಾಡ್ತಾ ಇದ್ದೆ ಈ ಒಂದು ಧಾರವಾಡದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು MS ಮೇಟಿಯವರು, ಅದೇ ರೀತಿಯಲ್ಲಿ ಬಡೇಖಾನ್ ಅವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರಗಳನ್ನು ಮಾಡ್ತಾ ಇದ್ದಾರೆ ಈ ಕುರಿತಾಗಿ ಅಲ್ಲಿನ ಮಾಜಿ ಶಾಸಕರಾಗಿದ್ದಂತಹ
ಚಿಕ್ಕಣ್ಣಗೌಡರವರು ಏನೆಲ್ಲ ಹೇಳಿದರು ಅಂತಕ್ಕಂಥ ಮಾತುಗಳನ್ನು ಕೂಡ ನಿಮಗೆ ಗೊತ್ತಾಯಿತು. ಅವರು ಒಟ್ಟಾರೆಯಲ್ಲಿ ಭ್ರಷ್ಟಾಚಾರಗಳು ಅವ್ಯಾಹತವಾಗಿ ನಡೀತಾ ಇದೆ. ಆದರೆ ಅಲ್ಲಿನ ಒಂದು ಶಾಸಕರು, ಈಗ ಸಚಿವರಾಗಿರ್ತಕ್ಕಂಥ CS ಶಿವಳ್ಳಿ ಅವರಾಗಿರ್ಬೋದು, ಯಾರು ಕೂಡ ಈ ಕುರಿತಾಗಿ ಕಾರ್ಯತಂತ್ರವನ್ನು ರೂಪಿಸ್ತಾ ಇಲ್ಲ. ಈ ಒಂದು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಅವರು ಯೋಚನೆಗಳನ್ನೇ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣಗಳೇನು ಅಂತಂದರೆ ಭ್ರಷ್ಟಾಚಾರ ಮಾಡಿ ಅಂತ ಅವರೇ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಇದನ್ನೆಲ್ಲ ನೋಡ್ತಾ ಹೋದರೆ ಹಾಗಾದರೆ ಇಲ್ಲಿ ತಾಲೂಕು ಪಂಚಾಯತಿ ಅಧಿಕಾರಿಗಳಾಗಿರ್ತಕ್ಕಂಥ ಇವರಿಗೆ, ಈ ಒಂದು MS ಮೇಟಿ ಅವರಿಗೆ ಮತ್ತು ಅದೇ ರೀತಿಯಲ್ಲಿ ಬಡೇಖಾನ್ ಅವರಿಗೆ ಯಾವ ರೀತಿಯಲ್ಲಿ ಒಂದು ಜಿಲ್ಲಾಡಳಿತದ ಸಪೋರ್ಟ್ ಇದೆ, ಯಾವ ರೀತಿಯಲ್ಲಿ ಒಂದು ಸಚಿವರ ಸಪೋರ್ಟ್ ಇದೆ ಅಂತ ನೋಡ್ತಾ ಹೋದರೆ ನಿಮಗೆ ಒಂದು ಸರಿ ನಿಬ್ಬೆರಗಾಗ್ಬೋದು. ಯಾಕಂತಂದರೆ ಇವರು ಮಾಡಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ಕೆಲಸಗಳಾಗಿರ್ಬೋದು ಅಥವಾ ಅಲ್ಲಿ ಆಗಿರ್ತಕ್ಕಂಥ ಲಂಚಾವತಾರಗಳಾಗಿರ್ಬೋದು, ಅದನ್ನೆಲ್ಲ ನೋಡ್ತಾ ಇದ್ರೆ ಅದನ್ನು ಹಿಡಿಯೋದಕ್ಕಾಗಲಿ, ಹಿಡಿದ್ರೂ ಕೂಡ ಇವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕಾಗಲಿ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಅಂತಂದರೆ ಇವರು ಯಾವ ರೀತಿಯಲ್ಲಿ ಒಂದು ಅಧಿಕಾರಿಗಳನ್ನು ಕೊಂಡು ಇಟ್ಕೊಂಡಿರ್ಬೋದು, ಯಾವ ರೀತಿ ಅಧಿಕಾರಿಗಳನ್ನು ತನ್ನ ಕೈಗೊಂಬೆಯಾಗಿ ಇಟ್ಕೊಂಡಿರ್ಬೋದು ಅಂತಕ್ಕಂಥದ್ದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ಕೆಲಸದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ, ಡ್ಯೂಟಿ ಇರಬೇಕಾದಂಥ ಒಂದು ಸಂದರ್ಭದಲ್ಲಿ ಲಂಚವನ್ನು ತೆಗೆದುಕೊಳ್ತಾನೆ ಅಥವಾ ಒಂದು ಹಣದ ಒಂದು ವ್ಯವಹಾರವನ್ನು ಮಾಡ್ತಾನೆ, ವೈಯಕ್ತಿಕವಾಗಿ ಆದರೂ ಕೂಡ ಒಂದು ಹಣದ ವ್ಯವಹಾರವನ್ನು ಮಾಡ್ತಾರೆ ಅಂತಂದರೆ ಅದು ನಿಯಮ ಬಾಹಿರ ಮತ್ತು ನಿಯಮ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕೆಂತಂದರೆ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ಹಣದ ವ್ಯವಹಾರಗಳನ್ನು ಮಾಡಬಾರ್ದು ಮತ್ತು ಅದೇ ರೀತಿಯಲ್ಲಿ ಲಂಚ ಸ್ವೀಕಾರ ಮಾಡಬಾರ್ದು, ಹೀಗೆ ಮುಂತಾದ ರೀತಿಯಲ್ಲಿ ಒಂದು ರೂಲ್ಸ್ಗಳಿರುತ್ತೆ. ಆದರೆ ಒಬ್ಬ ಅಧಿಕಾರಿ ಈ ರೀತಿಯಲ್ಲಿ ಒಂದು ಲಂಚವನ್ನು ಸ್ವೀಕಾರ ಮಾಡ್ತಾರೆ ಅಥವಾ ವೈಯಕ್ತಿಕವಾದಂಥ ಒಂದು ಹಣದ ವ್ಯವಹಾರವನ್ನು ಮಾಡ್ತಾರೆ ಅಂತಂದರೆ ಇದು ನಿಯಮ ಉಲ್ಲಂಘನೆ ಆಗ್ತಾ ಇದೆಯೋ ಅಥವಾ ನಿಯಮ ಉಲ್ಲಂಘನೆ ಆಗ್ತಾ ಇಲ್ವೋ ಅಂತಕ್ಕಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ವರದಿಗಾರರಿಗೆ, ಮಾಧ್ಯಮ ವರದಿಗಾರರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು ಎಷ್ಟು ಸರಿ? ಈ ಒಂದು 4ನೇ ಅಂಗ ಅಂತ ಕರೆಸ್ಕೊಳ್ಳುವಂಥ, ಭಾರತ ದೇಶದ 4ನೇ ಅಂಗ ಅಂತ ಕರೆಸ್ಕೊಳ್ಳುವಂಥ ಒಂದು ಮಾಧ್ಯಮ ರಂಗದ ಒಂದು ವರದಿಗಾರರ ಮೇಲೆ, ಅದರಲ್ಲೂ ಕೂಡ ಕರ್ತವ್ಯನಿಷ್ಠರಾಗಿರ್ತಕ್ಕಂಥ ವರದಿಗಾರರ ಮೇಲೆ ಮತ್ತು ಸಮಾಜದಲ್ಲಿ ತನ್ನದೇ ಆದಂಥ ಒಂದು ಸ್ಥಾನವನ್ನು ಉಳಿಸ್ಕೊಂಡಿರ್ತಕ್ಕಂಥ ಒಬ್ಬ ವರದಿಗಾರರ ಮೇಲೆ ಈ ರೀತಿಯಲ್ಲಿ ಅಶ್ಲೀಲ ಪದಗಳಲ್ಲಿ ನಿಲ್ಲಿಸೋದು ಅಥವಾ ಹಲ್ಲೆಯನ್ನು ಮಾಡುವಂಥದ್ದು ಎಷ್ಟು ಸರಿ? ಈ ಒಂದು ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳ್ತೇನೆ. ಅದೇ ರೀತಿಯಲ್ಲಿ ಒಂದು ಪತ್ರಕರ್ತರ ಮೇಲೆ ಹಲ್ಲೆ ಆಗ್ತಾ ಇರೋದು, ಅವಮಾನಗಳನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಸರಿ? ಅದು ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ, ಅದು ಕೂಡ ಭ್ರಷ್ಟಾಚಾರ ಲಂಚಾವತಾರಗಳಲ್ಲಿ ತೊಡಗಿಸ್ಕೊಂಡು ಮತ್ತು ಅದೇ ರೀತಿಯಲ್ಲಿ ತಮ್ಮ ಒಂದು ಇತಿಹಾಸವನ್ನು ನೋಡ್ತಾ ಹೋದರೆ ಇಡೀ ಒಂದು ಇತಿಹಾಸದಲ್ಲಿ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಭ್ರಷ್ಟಾಚಾರಗಳೇ ಕಣ್ಣಿಗೆ ಕಾಣ್ತಾ ಇರಬೇಕಿದ್ರೆ ಇದೆಲ್ಲವೂ ಕೂಡ ಅಲ್ಲಿನ ಜನರಿಗೆ, ಮಾಜಿ ಶಾಸಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ರೂ ಕೂಡ, ಸ್ವತಃ ಅವರಿಗೆ ಭ್ರಷ್ಟಾಚಾರ ಮಾಡ್ತಾ ಇದ್ದೇವೆ ಅಂತ ಗೊತ್ತಿದ್ರೂ ಕೂಡ ಇವೊಬ್ಬರು ಪತ್ರಕರ್ತರ ಮೇಲೆ, ಅದರಲ್ಲೂ ತಮ್ಮದೇ ಆದ ಭ್ರಷ್ಟಾಚಾರವನ್ನು ವರದಿ ಮಾಡಿದಂಥ ಪತ್ರಕರ್ತರ ಮೇಲೆ ಹಲ್ಲೆಯನ್ನು ಮತ್ತು ಅಶ್ಲೀಲ ಪದಗಳಿಂದ ನಿಂದಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಈ ಒಂದು ಪ್ರಶ್ನೆಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಷ್ಟೆಲ್ಲ ಒಂದು ಭ್ರಷ್ಟಾಚಾರವನ್ನು ಮಾಡಿಯೂ ಕೂಡ ಇಲ್ಲ, ನಾನು ಭ್ರಷ್ಟಾಚಾರವನ್ನು ಮಾಡ್ತಾ ಇಲ್ಲ, ನಾನು ಸಾಚ, ಮತ್ತು ಅದೇ ರೀತಿಯಲ್ಲಿ ನನ್ನ ಮೇಲೆ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಈ ಒಬ್ಬ ವರದಿಗಾರರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂತಂದರೆ ಅವರು ಎಷ್ಟು ಈ ಒಂದು ಭ್ರಷ್ಟಾಚಾರದ ವಿಚಾರವಾಗಿ ಮತ್ತು ಅದೇ ರೀತಿಯಲ್ಲಿ ಈ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ಉಪಯೋಗಿಸಿಕೊಳ್ಳುವುದರ ಮುಖಾಂತರವಾಗಿ ನುಣುಚಿಕೊಳ್ಳುವಂಥ ಒಂದು ತಂತ್ರಗಾರಿಕೆ ಗೊತ್ತಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಈ ಒಂದು ವರದಿಗಾರರ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರತಿನಿತ್ಯ ಸಂಕಷ್ಟವನ್ನು ಅನುಭವಿಸುವಂತಹ ಅಲ್ಲಿನ ಜನಸಾಮಾನ್ಯರ ಒಂದು ಗತಿ ಏನು, ಅವರು ಎಷ್ಟರ ಮಟ್ಟಿಗೆ ಇವರ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ನಾನು ಈಗಾಗಲೇ ನಿಮಗೆ ಹಿಂದಿನ ಒಂದು ವರದಿಯಲ್ಲೂ ಕೂಡ ತೋರಿಸಿದ್ದೆ, ಹಿಂದಿನ ಒಂದು ಸ್ಪಂದನ ರಿಪೋರ್ಟಲ್ಲೂ ಕೂಡ ನಿಮಗೆ ಈ ಒಂದು ಭ್ರಷ್ಟಾಚಾರದ ಕುರಿತಾಗಿ ಹೇಳಿ ಹೋಗಿದ್ದೆ. ಅದೇ ರೀತಿಯಲ್ಲಿ ಕೆಲವು ಮಾಹಿತಿಗಳನ್ನು ಕೂಡ ನೀಡಿದ್ದೆ, ಯಾವ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಮತ್ತು ಸಾಕ್ಷ್ಯಾಧಾರಗಳನ್ನು ಕೂಡ ನಿಮಗೆ ನೀಡಿದ್ದೆ. ಅಂಥ ಸಂದರ್ಭದಲ್ಲಿ ಒಂದು ವಸತಿ ಯೋಜನೆಯಲ್ಲೂ ಕೂಡ ಒಂದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಅದೇ ರೀತಿಯಲ್ಲಿ ನರೇಗಾ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಇನ್ನು ಸಸಿಯನ್ನು ನೆಡುವಂಥ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರಗಳಾಗಿದೆ. ಒಟ್ಟಾರೆಯಲ್ಲಿ ಹೇಳೋದಾದರೆ ಸರ್ಕಾರದಿಂದ ಬರುವಂತಹ ಅದೆಷ್ಟೋ ಒಂದು ಅನುದಾನಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಇವೆಲ್ಲದರಲ್ಲಿಯೂ ಕೂಡ ಅವ್ಯಾಹತ ಆಗಿ ಒಂದು ಭ್ರಷ್ಟಾಚಾರಗಳು ನಡೀತಾನೆ ಬಂದಿದೆ. ಇದೆಲ್ಲದೂ ಗೊತ್ತಿದ್ರೂ ಕೂಡ ಅಲ್ಲಿನ ಒಂದು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ನೋಡ್ತಾನೆ ಸುಮ್ಮನಿದ್ದಾರೆ. ವಿರೋಧಿಸಿದವರನ್ನ ಕೆಳಕ್ಕಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಇವರು ಮಾಡಿದ್ದಾರೆ, ಅದರಲ್ಲಿ ಸಫಲರು ಕೂಡ ಆಗಿದ್ದಾರೆ. ಒಟ್ಟಾರೆಯಲ್ಲಿ ಅಲ್ಲಿನ ಒಂದು ಸರ್ಕಾರಿ ಅಧಿಕಾರಿಗಳು ತಾವು ಹೇಳಿದ ಹಾಗೆ ಕೇಳ್ಕೊಂಡಿರಬೇಕು, ಇಲ್ಲ ಅಂತಂದರೆ ಅವರು ವರ್ಗಾವಣೆಯಾಗಿ ಬೇರೆಲ್ಲೋ ಹೋಗಬೇಕು. ಒಟ್ಟಾರೆಯಲ್ಲಿ ನಾವು ಭ್ರಷ್ಟಾಚಾರ ಮಾಡೋದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ವರ್ಷಗಳ ಕಾಲ ಇದೇ ರೀತಿ ರಾಜ್ಯಭಾರವನ್ನು ಮಾಡ್ತಾನೆ ಬಂದಿದ್ದಾರೆ. ಜನರು ಪ್ರತಿದಿನ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರ್ತಕ್ಕಂಥದ್ದು ಸತ್ಯ.
ಚೆಕ್ ಕೂಡ ಬೇಡ ಅವ್ರು ಕಾಂಟ್ಯಾಕ್ಟ್ ಇಲ್ಲ ಸರ್. ಎಸ್, ಈಗಾಗಲೇ ಈ MS ಮೇಟಿಯವರಾಗಿರ್ಬೋದು, ಬಡೆ ಖಾನ್ ಆಗಿರ್ಬೋದು, ಅವರು ಮಾಡಿರ್ತಕ್ಕಂಥ ವ್ಯವಹಾರಗಳನ್ನು ಬೆಳಕಿಗೆ ತರ್ತಾ ಹೋದರೆ ಹಲವಾರು ಯೋಜನೆಗಳಲ್ಲಿ ಅವರು ಭ್ರಷ್ಟಾಚಾರಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲಿ ಕೆಲವು ತುಣುಕುಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋದರೆ, ಕುಂದಗೋಳ ತಾಲೂಕಿನ ಒಂದು ಶೀರೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕಳೆದ ಒಂದು 2015 ಮತ್ತು 16 ಹಾಗೂ 2016 ಮತ್ತು 17ನೇ ಸಾಲಿನಲ್ಲಿ ಸುಮಾರು 5 ಲಕ್ಷದಷ್ಟು ಹಣಕಾಸಿನ ಒಂದು ಅವ್ಯವಹಾರ ನಡೆದಿದೆ. ಈ ಕುರಿತಾಗಿ ಸಾಮಾಜಿಕ ಒಂದು ಲೆಕ್ಕ ಪರಿಶೋಧನೆ ಈ ಒಂದು ಅವ್ಯವಹಾರವನ್ನು ಬೆಳಕಿಗೆ ತಂದಿದೆ ಕೂಡ. ಅದೇ ರೀತಿಯಲ್ಲಿ ಮದುವೆ ಆಗಿ ಹೋದವರು, ಮರಣವನ್ನು ಹೊಂದಿದವರು ಮತ್ತು ಜಮೀನು ಇಲ್ಲದವರ ಹೆಸರಲ್ಲೂ ಕೂಡ ಬದವು ಮತ್ತು ಕೆರೆಗಳನ್ನು ಕೂಡ ನಿರ್ಮಾಣವನ್ನು ಮಾಡಲಾಗಿದೆ. ಅವರೊಂದು ಹೆಸರಿನಲ್ಲಿ ನಿರ್ಮಾಣ ಮಾಡಿದ್ದೇವೆ ಅಂತ ಒಂದು ಲೆಕ್ಕವನ್ನು ನೀಡುವುದರ ಮುಖಾಂತರವಾಗಿ 5 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಹಣವನ್ನು ಈ ಒಂದು ಅವ್ಯವಹಾರವನ್ನು ಮಾಡಿದ್ದಾರೆ. ಈ ಕುರಿತಾಗಿ ನೋಡೋದಾದರೆ ಈ ಒಂದು ನರೇಗಾ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಒಂದು ಅವ್ಯವಹಾರಗಳು, ಭ್ರಷ್ಟಾಚಾರಗಳು, ಈ ಕುರಿತಾಗಿ MS ಮೇಟಿಯವರ ವಿರುದ್ಧವಾಗಿ ಮತ್ತು JMFC ನ್ಯಾಯಾಲಯ ಹಾಗೂ ಲೋಕಾಯುಕ್ತ ಕಚೇರಿಯಲ್ಲಿ ಇವರ ವಿರುದ್ಧವಾಗಿ ದೂರುಗಳು ದಾಖಲಾಗಿದೆ. ಆದರೆ ಯಾವುದೇ ರೀತಿಯಾದಂಥ ಕ್ರಮಗಳು ಕೂಡ MS ಮೇಟಿಯವರ ಮೇಲೆ ಈ ಒಂದು ಯೋಜನೆಯಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗಲೇ ಇಲ್ಲ. ಕೇವಲ ದೂರು ದಾಖಲಾಗಿ ಹಾಗೆ ಸುಮ್ಮನಾಯಿತೇ ವಿನಃ ಅಲ್ಲಿಂದಲ್ಲಿಗೆ ತಟಸ್ಥವಾಯಿತು, ಅಷ್ಟು ಬಿಟ್ಟರೆ ಅವರ ವಿರುದ್ಧ ಯಾವುದೇ ಕ್ರಮಗಳು ಕೂಡ ಜಾರಿ ಆಗಲಿಲ್ಲ. ಇನ್ನು ನಂತರ ಕಳೆದ ಅಕ್ಟೋಬರ್ ತಿಂಗಳ ಒಂದು ಕೊನೆಯ ವಾರದಲ್ಲಿ ಏನಾಗಿತ್ತು ಅಂತಂದರೆ, ಸಂಸದರಾಗಿದ್ದಂತಹ ಪ್ರಹ್ಲಾದ್ ಜೋಶಿ ಕುಂದಗೋಳ ಒಂದು ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದಂತಹ ದಿಶಾ ಯೋಜನೆಯ ಒಂದು ದಿಶಾ ಸಭೆಯಲ್ಲಿ ತಾಲೂಕಿನ ಕಮಡಳ್ಳಿ ಹಾಗೂ ಒಂದು ತರ್ಲಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಒಂದು ನರೇಗಾ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿರೋದನ್ನು ದಾಖಲೆ ಸಮೇತವಾಗಿ ಈ ಒಂದು ಒಪ್ಪಿಸಿದ್ರು ಕೂಡ. ಈ ಕುರಿತಾಗಿ ಒಂದು ದೂರುಗಳನ್ನು ನೀಡಿದ್ರು ಕೂಡ ಅವರ ವಿರುದ್ಧ ಮತ್ತೆ ಯಾವುದೇ ಒಂದು ಕ್ರಮಗಳು ಕೂಡ ಜಾರಿಯಾಗಿಲ್ಲ. ಒಟ್ಟಾರೆಯಲ್ಲಿ ಹೇಳೋದಾದರೆ ಹಲವಾರು ಯೋಜನೆಗಳು ಇವರ ಒಂದು ದೆಸೆಯಿಂದಲೇ ಕೂಡ ನೆನೆಗುದಿಗೆ ಬಿದ್ದಿದೆ. ಇವರ ಒಂದು ದೆಸೆಯಿಂದಲೇ ಕೂಡ ಅವ್ಯವಹಾರಗಳಾಗಿರುವಂಥದ್ದು. ಈ ಕುರಿತಾಗಿ ಅದೆಷ್ಟೇ ಒಂದು ದೂರುಗಳನ್ನು ನೀಡಿದ್ರು ಕೂಡ ಇದುವರೆಗೆ ಅವರ ಮೇಲೆ ಯಾರು ಕ್ರಮಗಳನ್ನು ಜಾರಿ ಮಾಡೋದಕ್ಕೆ ಆಗಲೇ ಇಲ್ಲ. ಯಾಕೆಂತಂದರೆ ಇವರ ಕೈಗೊಂಬೆಯಾಗಿ ಅದೆಷ್ಟೋ ಒಂದು ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, ಇವರ ಒಂದು ಕೈಗೊಂಬೆಯಾಗಿ ಜಿಲ್ಲಾಡಳಿತ ಕೂಡ ಇದೆ, ಮತ್ತು ಶಾಸಕರು, ಸಚಿವರು ಕೂಡ ಇವರು ಹೇಳಿದಾಗೆ ಕೇಳುವಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಒಟ್ಟಾರೆಯಲ್ಲಿ ಹೇಳೋದಾದರೆ ಒಂದು ಭ್ರಷ್ಟಾಧಿಕಾರಿಗಳ ಒಂದು ನಿರ್ಮೂಲನೆ ಆಗದೇ ಇದ್ದಲ್ಲಿ ಧಾರವಾಡ ಅಭಿವೃದ್ಧಿ ಆಗೋದಂತೂ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಇದೇ ಇವತ್ತಿನ ಒಂದು ಸ್ಪಂದನ ರಿಪೋರ್ಟ್. ಇನ್ನಷ್ಟು ಸುದ್ದಿ ಮತ್ತು ಮನರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.